ಬಿಸಿ ಬಿಸಿಯಾದಂಥ ಖರ್ಜೂರದ ಪಾಯಸ ತಯಾರಾಗಿದೆ. ಸೊ ಫಸ್ಟ್ ಈಗ ನಮಗೆ ಹಾಗಾದರೆ ಖರ್ಜೂರ ಅಲ್ಲಿ ಕಾಣ್ತಾ ಇದೆ. ಸೊ ಫಸ್ಟ್ ಪಾಯಸವು ಖರ್ಜೂರ ಪಾಯಸ ಸ್ಟಾರ್ಟ್ ಮಾಡೋಣ. ಎಸ್, ಹೇಗೆ ಏನು ಕೊಡಲಿ ನಿಮಗೆ? ಈಗ ಒಂದು ಮಿಕ್ಸಿ ಜಾರ್ ಬೇಕು. ಇದಿಷ್ಟು ಸಾಕಾಗ್ತದ? ಹಾಂ, ಖರ್ಜೂರವನ್ನು ನೆನೆಸಿ ಇಟ್ಟಿದ್ದೀರಿ? ಹೌದು, ಮೊದಲೇ ನೆನೆಸಿಟ್ಟಿದ್ದೇನೆ. ಒಂದು ಸಾಧಾರಣ ಎಷ್ಟು ಖರ್ಜೂರ ಇದೆ ಇದರಲ್ಲಿ? ಒಂದು 10-12 ಖರ್ಜೂರ ಹಾಕಿದ್ದೇನೆ. ಇದು ಮತ್ತೆ ಬೇಕಿದ್ರೆ ಹಾಕ್ಕೊಡ್ಬೋದು. ಹಾಂ ಹಾಂ, ಫೈನ್ ಪೇಸ್ಟ್ ಮಾಡ್ಕೊಳ್ಳೋದಾ? ಸಾಕಲ್ಲ? ಇದೇ ಬೌಲ್ಗೆ ನಾವು ತೆಂಗಿನಕಾಯಿಯನ್ನು ಹಾಲು ತೆಗಿಬೇಕು. ತೆಂಗಿನ ಹಾಲು ತೆಗಿಲಿಕ್ಕಿದೆಯಾ? ಹೌದು, ತೆಂಗಿನ ನೀರು ಹಾಕ್ಲಾ? ಹಾಂ, ಸ್ವಲ್ಪ ನೀರು ಬೇಕು. ಅಂದರೆ ಖರ್ಜೂರ ನಾವು ಅದರಲ್ಲಿ ಪೇಸ್ಟ್ ಮಾಡಿದ್ದೀವಿ, ಅದು ಇದ್ರೂ ಕೂಡ ತೊಂದರೆ ಇಲ್ಲ? ತೊಂದರೆ ಇಲ್ಲ, ಅದು ಅದರಲ್ಲೇ ಮಿಕ್ಸ್ ಆಗ್ತದೆ. ನೀರು ಬೇಕಾ? ಹಾಂ, ಸ್ವಲ್ಪ. ಸರಿ, ಇದು ಸ್ವಲ್ಪ ದಪ್ಪ ಹಾಲು ನಾವು ಸಪ್ರೇಟ್ ತೆಗೆದಿಡುವ. ಮತ್ತೆ ಪುನಃ ಮತ್ತೆ ಸ್ವಲ್ಪ ತೆಳು ಹಾಲು ಹಾಕಿದ್ರೆ ಸ್ವಲ್ಪ ನಮಗೆ ದಪ್ಪ ಬಂದರೆ ಅದಕ್ಕೆ ಅಡ್ಜಸ್ಟ್ ಮಾಡ್ಬೋದು. ಸೊ ಯೂಶುವಲಿ ಪಾಯಸಕ್ಕೆಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿ ದಪ್ಪ ಮತ್ತೆ ತೆಳು ಹಾಲು ಅದಂದ್ರೆ ನಮಗೆ ತುಂಬಾ ದಪ್ಪ ಬಂದ್ರೆ ಮತ್ತೆ ಈ ನೀರು ಹಾಲನ್ನು ಮತ್ತೆ ಸೇರಿಸ್ಕೊಳ್ಬಹುದು. ನೀರು ಹಾಲು ಮತ್ತೆ ಸೇರಿಸ್ಕೊಳ್ಬೇಕು. ಯೂಶುವಲಿ ಪಾಯಸ ಮಾಡುವಾಗ ಫಸ್ಟ್ ತೆಳು ಹಾಲು ಅದನ್ನ ಕುದಿಸಿ ಮತ್ತೆ ನಂತರ ದಪ್ಪ ಹಾಲು ಹಾಕ್ತಾರೆ. ಇದರಲ್ಲಿ ಹಾಗೆಲ್ಲ ಇದರಲ್ಲಿ ನಾವು ಅಂದ್ರೆ ಬೇರೆ ಏನು ಇದಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ಬರೀ ಖರ್ಜೂರ ಎಷ್ಟು ದಪ್ಪ ಆಗುತ್ತೆ ಅದನ್ನು ನೋಡಿಬಿಟ್ಟು ಮತ್ತೆ ಈ ನೀರು ಹಾಲನ್ನು ಸೇರಿಸ್ಕೊಳ್ಬೇಕು. ಇನ್ನು ಒಂದು ಬಾಣಲೆ ಇರಬೇಕು, ಸ್ವಲ್ಪ ತುಪ್ಪ ಸೇರಿಸಿ. KC ಅವರ ಶುದ್ಧ ಹಸುವಿನ ತುಪ್ಪ ಹಾಕ್ಲಾ? ಈ ಖರ್ಜೂರದ ಪಾಯಸ ಎಲ್ಲ ಸ್ವಲ್ಪ ಸ್ವಲ್ಪವೇ ತಿನ್ನೋದಕ್ಕೆ ಜಾಸ್ತಿ ತಿಂದರೆ ಹೌದು, ತುಂಬ ಸಿಹಿ ಅನಿಸುತ್ತೆ. ಮತ್ತು ಆ್ಯಂಡ್ ಇದಕ್ಕೆ ಆ್ಯಡ್ ಆನ್ ಏನಂತ ಹೇಳಿದರೆ ಅದರದ್ದೇ ಒಂದು ಸ್ವೀಟ್ನೆಸ್ ಇರುತ್ತೆ ಅಲ್ಲ? ಬೆಲ್ಲ ಸ್ವಲ್ಪ ಕಡಿಮೆ ತಗೊಳ್ತಾ. ಸೊ ನೀವು ಏನು ಮಾಡ್ಕೊಂಡಿದ್ದೀರಿ? ಗೃಹಿಣಿಯ? ಹೇಗೆ? ಅಂಗನವಾಡಿ ಟೀಚರ್ ಆಗಿದೆ. ಅಂಗನವಾಡಿ ಟೀಚರ್? ಹಾಂ. ಸೊ ಅಂದರೆ ಅಂಗನವಾಡಿಯಲ್ಲಿ ಅಂದರೆ ಸಾಧಾರಣ ಎಷ್ಟು ವರ್ಷದಿಂದ ಮಕ್ಕಳು? ನಮಗೆ 3ರಿಂದ 6 ವರ್ಷದ ಮಕ್ಕಳನ್ನು ನಾವು ನೋಡ್ಕೊಳ್ಬೇಕು. ಈಗೆಲ್ಲ 6 ವರ್ಷ ಕಡ್ಡಾಯ ಮಾಡಿದ್ದಾರೆ LKG ಇದಕ್ಕೆಲ್ಲ ಹೋಗುವಾಗ. ಹಾಗಾಗಿ ಸೊ ಅಷ್ಟು ಚಿಕ್ಕ ಮಕ್ಕಳನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ. ಸ್ವಲ್ಪ ತಾಳ್ಮೆನೂ ಬೇಕು. ಹಾಂ, ಸ್ವಲ್ಪ ಅಲ್ಲ, ತುಂಬ ತಾಳ್ಮೆ ಬೇಕು. ಒಂದು ಮಗುವನ್ನು ನೋಡ್ಕೊಳ್ಳುವಾಗಲೇ ತುಂಬ ಅಂದರೆ ತುಂಬ ಅಳ್ತಾ ಇದ್ದರೆ ಕೇಳಿ ಕೇಳಿ ಸಾಕಾಗಿರುತ್ತೆ. ಆದರೆ ಇಷ್ಟೂ ಮಕ್ಕಳೆಲ್ಲ ಇರುವಾಗ ಅವರನ್ನು ಸಂಭಾಲಿಸೋದು ತುಂಬ ಕಷ್ಟ. ಹೌದು. ಈಗ ಇದು ಫ್ರೈ ಆಗಿದೆ. ಈಗ ನಾವು ತಕ್ಕೊಳ್ಳೋದಾ ಇದು? ಇರಲಿಯಾ? ತೆಗಿಬೇಕಾ ಹೇಗೆ? ಇರಲಿಯಾ? ಇರಲಿ. ಈಗ ಇದು ಹಾಕುವ. ಇದು ಖರ್ಜೂರ ಪೇಸ್ಟ್. ಇದನ್ನು ಹುರಿಲಿಕ್ಕಿದೆಯಾ? ಬೇಯಿಸ್ಲಿಕ್ಕಿದೆಯಾ? ರೋಸ್ಟ್ ಮಾಡಿ
ಅದಂದರೆ ನಾವು ಬೇಯಿಸಿದರೆ ಹೀಗೆ ಹುರಿಬೇಕಂತ ಇಲ್ಲ. ಹಾಂ ಈಗ ನಾವು ಡೈರೆಕ್ಟಾಗಿ ನೀರಲ್ಲಿ ಹಾಕಿ ಈಗ ಗ್ರೈಂಡ್ ಮಾಡಿರೋದ್ರಿಂದ ಈಗ ಸ್ವಲ್ಪ ತುಪ್ಪದಲ್ಲಿ ಹುರಿದರೆ ಹಾಂ ಹಾಂ ಸ್ವಲ್ಪ ಒಳ್ಳೆ ಪರಿಮಳ ಬರ್ತದೆ. ಓಕೆ. ಎರಡು ರೀತಿಯಲ್ಲೂ ಕೂಡ ಮಾಡ್ಕೊಳ್ಬಹುದು. ಮಾಡ್ಬೋದು. ಅಂದ್ರೆ ಫಸ್ಟ್ ಅದನ್ನ ಬೇಯಿಸಿ ಮತ್ತೆ ಗ್ರೈಂಡ್ ಮಾಡ್ಬೋದು, ಹೀಗೆ ಸಹ ಮಾಡ್ಬೋದು. ಹ್ಮ್. ಅಂದ್ರೆ ಬೇಯಿಸಿ ಮಾಡಿದ್ರೆ ಇದರ ಪೌಷ್ಟಿಕಾಂಶ ಎಲ್ಲ ಸ್ವಲ್ಪ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೀಗೆ ಮಾಡಿದ್ರೆ ಈ ರೀತಿ ಮಾಡಿದ್ರೆ ಹೌದು. ನಿಮ್ಗೆ ಅಂದ್ರೆ ಮಕ್ಕಳನ್ನ ನೋಡ್ಕೊಳ್ಳುವಾಗ ಅವರಿಗೆ ಆಹಾರವನ್ನು ಕೂಡ ನೀಡ್ಲಿಕ್ಕೆ ಇರುತ್ತಾ ಹೇಗೆ ಫುಡ್ ಅನ್ನ? ಹೌದು, ಅದಕ್ಕೆ ಸಹಾಯಕ್ಕೆ ಇರ್ತಾರೆ, ಅವರು ನೋಡ್ಕೊಳ್ತಾರೆ. ಇದೀಗ ಬೇಕಾದಷ್ಟು ನಾವು ಎಷ್ಟು ದಪ್ಪ ಬೇಕು ಅಷ್ಟು ಹಾಕೊಳ್ಬೇಕು. ಈಗ ನಾನು ದಪ್ಪ ಹಾಲು ಎಲ್ಲ ಹಾಕ್ಕೊಂಡೆ. ಓಕೆ. ಮತ್ತು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಬೇಕು. ಯಾಕಂದರೆ ಖರ್ಜೂರದಲ್ಲಿ ಸ್ವಲ್ಪ ಬೆಲ್ಲ ಸಿಹಿ ಅಂಶ, ಹಾಗಾಗಿ ಒಂದೆರಡೇ ಸ್ಪೂನ್ ಸ್ವಲ್ಪ ಸಾಕು. ಅದೇ ನಾವು ಬಾಕಿ ಪಾಯಸಕ್ಕೆ ಹಾಕಿದಾಗೆ ತುಂಬಾ ಬೆಲ್ಲ ಹಾಕಿದ್ರೆ ಮತ್ತೆ ತುಂಬಾ ಸಿಹಿ ಅನ್ಸುತ್ತೆ, ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಸಾಕು ಅನ್ಸುತ್ತಲ್ಲ, ಸ್ವಲ್ಪ ಬೇಕಿದ್ರೆ ಹಾಕೋದು. ತಣ್ಣಗಾದ್ಮೇಲೆ ಅದು ಇನ್ನೂ ದಪ್ಪ ಹೌದು, ಮತ್ತೆ ದಪ್ಪ ಆಗ್ತದೆ. ಇಷ್ಟು ಸ್ವಲ್ಪ ಕುದಿ ಬಂದರೆ ರೆಡಿ. ಇದು ಸ್ವಲ್ಪ ಏಲಕ್ಕಿ ಬಿಡಿಸ್ತೇವೆ. ಓಕೆ. ಸ್ವೀಟ್ ಅಂದಮೇಲೆ ಅದರಲ್ಲಿ ಏಲಕ್ಕಿ ಬೇಕೇ ಬೇಕಲ್ಲ, ಬೇಕಾಗ್ತದಲ್ಲ. ಸೊ ನಿಮ್ಮಲ್ಲಿ ನಿಮ್ಮ ಅಂಗನವಾಡಿಯಲ್ಲಿ ಸಾಧಾರಣ ಒಂದು ಎಷ್ಟು ಮಕ್ಕಳಿದ್ದಾರೆ? ನಮಗೆ 15ರಿಂದ 18 ಮಕ್ಕಳು ಇದ್ದಾರೆ. ಹಾಂ. ಸೊ ಯಾವ ಏರಿಯಾದಲ್ಲಿ? ನಮ್ಮದು ಕಾವೂರು ತೋಟ ಕುಂಜತ್ತೈಲ್ ಅಂತೇಳಿ, ಅಲ್ಲಿ ಬರ್ತದೆ. ಸಾಕು. ಒಂದು ಅಂಗನವಾಡಿಯಲ್ಲಿ ನಿರ್ದಿಷ್ಟವಾಗಿ ಇಷ್ಟು ಮಕ್ಕಳು ಇರಬೇಕು ಅಂತ ಏನಾದರೂ ಇದೆಯಾ? ಮಿನಿಮಮ್ ಅಂದರೆ 10ರಿಂದ ಜಾಸ್ತಿ ಇರಬೇಕು. 10ರಿಂದ ಎಷ್ಟು ಮ್ಯಾಕ್ಸಿಮಮ್? 20, 25, 30 ಇರುವವರು ಇದ್ದಾರೆ. ಓಕೆ ಓಕೆ. ಆವಾಗ ಸಹಾಯಕಿಯರು ತುಂಬಾ ಜಾಸ್ತಿ ಬೇಕಾಗುತ್ತೆ. ಹೌದು. ಇಲ್ಲ, ಸಹಾಯಕಿ ಒಬ್ಬರೇ ಸಹಾಯಕಿ, ಒಬ್ಬರೇ ಟೀಚರ್. ಓ, ಅಷ್ಟು ಜನ ನೋಡ್ಕೊಂಡು ಮಕ್ಕಳಿದ್ರು ಅಷ್ಟನ್ನು ಕೂಡ ನಾವೇ ಮ್ಯಾನೇಜ್ ಮಾಡ್ತೀವಿ. ಅದು ಕಷ್ಟದ ಕೆಲಸ. ತುಂಬಾ ಕಷ್ಟ. ತುಂಬಾ ಜಾಸ್ತಿ ಮಕ್ಕಳಿದ್ದಾಗ ಅಷ್ಟೇ ಜನ ಮ್ಯಾನೇಜ್ ಮಾಡೋದು ಕಷ್ಟ. ಸೊ ಇದು ಕುದಿ ಬಂತು, ಆಯ್ತಾ? ಇದು ರೆಡಿಯಾ? ರೆಡಿ. ಸೊ ಇದು ರೆಡಿ ಅಲ್ಲ, ಸರ್ವ್ ಮಾಡ್ಕೊಳ್ಳುವ? ಸರಿ. ಈಗ ಖರ್ಜೂರದ ಪಾಯಸ ಮಾಡಿದ್ದೇನೆ, ಹೇಗುಂಟು ಅಂತ ಮತ್ತೆ ಟೇಸ್ಟ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಿಸಿ ಬಿಸಿಯಾದಂಥ ಖರ್ಜೂರದ ಪಾಯಸ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಖರ್ಜೂರದ ಪಾಯಸ ತಯಾರಿಸುವ ವಿಧಾನ: ಮೊದಲಿಗೆ ನೆನೆಸಿದ 10ರಿಂದ 12 ಖರ್ಜೂರವನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ತೆಂಗಿನ ದಪ್ಪನೆಯ ಹಾಗೂ ತೆಳು ಹಾಲನ್ನು ತೆಗೆದಿಟ್ಟುಕೊಳ್ಳಿ. ಆನಂತರ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಗೋಡಂಬಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ರುಬ್ಬಿದ ಖರ್ಜೂರ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ತೆಂಗಿನ ದಪ್ಪನೆಯ ಹಾಲು, ಬೇಕಿದ್ದಲ್ಲಿ ಬೆಲ್ಲ ಹಾಕಿ ಕುದಿಸಿ. ಕುದಿ ಬಂದ ನಂತರ ತೆಂಗಿನ ತೆಳ್ಳನೆಯ ಹಾಲು, ಏಲಕ್ಕಿ ಪುಡಿ ಹಾಕಿ ಕುದಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಖರ್ಜೂರದ ಪಾಯಸ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.